ಹಾಯ್. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ತಡರಾತ್ರಿ 10:45ಗೆ ಲೈವ್ ಬರೋ ಉದ್ದೇಶ ಇವತ್ತು ಪವರ್ ಟಿ ವಿ ಸಂಸ್ಥೆ ಮೇಲೆ ರೈಡ್ ಆಗಿದೆ. CCB ಪೊಲೀಸರು ಬಂದರು, ಸರ್ಚ್ ವಾರೆಂಟನ್ನು ತಂದರು. ಇನ್ಫ್ಯಾಕ್ಟ್ ಕೋರ್ಟಿಂದ ಆರ್ಡ್ರ್ ಇತ್ತು, ಸರ್ಚ್ ಮಾಡಬೇಕು, ಒಂದು ಕೇಸ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಡಾಕ್ಯುಮೆಂಟ್ಸನ್ನ ನೀವು ಕಲೆಕ್ಟ್ ಮಾಡ್ಕೋಬೇಕು ಅಂತ ಕ್ಲಿಯರಾಗಿ ಕೋರ್ಟ್ ಆರ್ಡ್ರ್ ಕೊಟ್ಟಿದೆ. ಆ ಕೋರ್ಟ್ ಆರ್ಡ್ರ್ ಇಟ್ಕೊಂಡು ಇವತ್ತು ಬಂದು ನಮ್ಮ ಪವರ್ ಟಿ ವಿಯಲ್ಲಿ ಒಂದು ಸರ್ಚ್ ಆಪ್ರೇಷನನ್ನು ಮಾಡಿದ್ರು. ನಾವೆಲ್ಲ ಎಂಪ್ಲಾಯೀಸ್ ನಾವೆಲ್ಲ ಇದ್ದೀವಿ, ಸೊ ಎಲ್ಲರೂ ಕೋಆಪ್ರೇಟ್ ಮಾಡಿದ್ವಿ. ಅವ್ರಿಗೆ ಏನೇನು ಬೇಕು ಡಾಕ್ಯುಮೆಂಟ್ಸ್ ಎಲ್ಲವನ್ನೂ ತೊಗೊಂಡ್ರು. ಲೈಕ್ ಸಿಸ್ಟಮ್ಮು ಮತ್ತು ನಮ್ಮ ಲ್ಯಾಪ್ಟಾಪ್ಗಳು, ಅದರಲ್ಲಿದ್ದಂಥ ಹಾರ್ಡ್ ಡಿಸ್ಕು ಎಲ್ಲವನ್ನೂ ತೊಗೊಂಡಿದ್ದಾರೆ. ಬಟ್ ಡೋಂಟ್ ನೋ ಯಾಕೆ ಅನ್ನೋದು ಗೊತ್ತಿಲ್ಲ. ಒಂದು ಫೇಸ್ಬುಕ್ ಲೈವನ್ನು ಕೂಡ, ನಮ್ಮ ಚಾನಲ್ನ ಫೇಸ್ಬುಕ್ ಲೈವನ್ನು ಸ್ಟಾಪ್ ಮಾಡಿದ್ದಾರೆ. ನಾವು ನಿಮ್ಮನ್ನು ಈಗ ಫೇಸ್ಬುಕ್ಕಲ್ಲಿ ಪವರ್ ಟಿ ವಿ ನ್ಯೂಸ್ ಥ್ರೂ ರೀಚ್ ಆಗೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಸ್ಯಾಡ್ ಪಾರ್ಟ್, ಇದು ಬಹುಶಃ ಒಂದು ಮಾಧ್ಯಮ ಲೋಕದಲ್ಲಿ ಒಂದು ರೀತಿ ಇವತ್ತಿನ ಒಂದು ದಿನ ಕರಾಳ ದಿನ ಅಂತಲೇ ಹೇಳಬೇಕು. ಯಾಕಂದರೆ ಒಂದು ಚಾನಲನ್ನು ಬಂದ್ ಮಾಡಿಸಿದ್ದಾರೆ. 250 ಜನ ಎಂಪ್ಲಾಯೀಸ್ ಇರುವಂಥ ಒಂದು ಚಾನಲ್ಲು, ಈ ಚಾನಲನ್ನೇ ನಂಬ್ಕೊಂಡು ಬದುಕ್ತಾ ಇರುವಂಥ ಒಂದಷ್ಟು ಜನ ಎಂಪ್ಲಾಯೀಸ್ ಎಲ್ಲರೂ ಇವತ್ತು ಬೀದಿಗೆ ಬಂದಿದ್ದೀವಿ. ಅಂದರೆ ಬಹುಶಃ ಯಾರಾದ್ರ ಬಗ್ಗೆ ಒಂದು ಧ್ವನಿಯನ್ನು ಎತ್ತುತ್ತೀವಿ ಅಥವಾ ಸರ್ಕಾರದ ವಿರುದ್ಧವಾಗಿ ಏನೋ ಒಂದು ಮಾಡೋಕ್ಕೆ ಹೊರಡ್ತೀವಿ ಅಂತ ಹೇಳಿದಾಗ ಅದು ವಿತ್ ಡಾಕ್ಯುಮೆಂಟ್ಸ್, ವಿತ್ ಪ್ರೂಫ್, ಎವಿಡೆನ್ಸ್. ಚಾನಲ್ MD ಮೇಲೆ ಕೇಸ್ ಇದೆಯಾ? ಚಾನಲ್ MDನ ಅರೆಸ್ಟ್ ಮಾಡ್ತೀರಾ? ಗೊತ್ತಿಲ್ಲ. ಅದು ನಿಮ್ಮ ಇನ್ವೆಸ್ಟಿಗೇಷನ್, ನೀವೇನು ಬೇಕಾದ್ರೆ ಮಾಡ್ಬೋದು. ಸೊ ಯು ಆರ್ ಫ್ರೀ. ಬಟ್ ಹಾಗಂತ ಫ್ರಮ್ ದ ಸ್ಕ್ರ್ಯಾಚ್ ಕೆಲಸ ಮಾಡಿರುವಂಥ ಎಂಪ್ಲಾಯಿ ಒಂದು ಸಂಸ್ಥೆನ ಕಟ್ಟು ಬೆಳೆಸೋದಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾರೆ, ಎಷ್ಟು ಮನೆ ಜೀವನ ನಡೀತಾ ಇರುತ್ತೆ, ಎಷ್ಟು ಕುಟುಂಬಗಳು ಇವತ್ತು ಬೀದಿಗೆ ಬರುತ್ತೆ. ಇದು ಸರಿಯಲ್ಲ ಯಡಿಯೂರಪ್ಪನವ್ರೆ. ನಿಮ್ಮನ್ನು ನಾವೇನೋ ಅಂದ್ಕೊಂಡಿದ್ವಿ, ಒಬ್ಬ ಒಳ್ಳೆ ಆಡಳಿತಗಾರ. ಹೌದು, ನಿಮ್ಮ ಕುಟುಂಬದವರಿಂದ ನೀವು ಹಾಳಾಗ್ತಾ ಇದ್ದೀರಿ ಅಂಥೇಳಿ ಬೇಜಾರು ಪಟ್ಟವ್ರಲ್ಲಿ ನಾವು ಕೂಡ ಒಬ್ರು. ಲಾಸ್ಟ್ ಟೈಮ್ ನೀವು ಶಿವಮಾಗಿ ಇಳಿದಾಗಲೂ ಕೂಡ ಬೇಜಾರು ಪಟ್ವಿ. ಅನ್ಯಾಯವಾಗಿ ನಿಮ್ಮನ್ನು ಜೈಲಿಗೆ ಹಾಕಿದ್ರಲ್ಲ ಅಂತಲೂ ಬೇಜಾರು ಪಟ್ವಿ. ಯಾರೋ ಮಾಡಿದ ತಪ್ಪಿಂದ ನೀವು ಅನುಭವಿಸಿದ್ರಲ್ಲ ಅಂತಲೂ ಬೇಜಾರು ಪಟ್ವಿ. ಇವತ್ತು ಸೇಮ್ ಥಿಂಗ್ ನಮಗೆ ಆಗ್ತಾ ಇದೆ. ಐ ಥಿಂಕ್ ಇವತ್ತು ನಮಗಾಗ್ತಿರೋ ನೋವು ನಿಮಗೆ ಅರ್ಥ ಆಗ್ಬೋದು ಅಂತ ಅನ್ಕೋತೀನಿ ಯಡಿಯೂರಪ್ಪನವ್ರಿಗೆ.
ನಮ್ಮ ಕೆಲಸ ಸತ್ಯಕ್ಕಾಗಿ ಧ್ವನಿ ಎತ್ತಿರುವಂಥದ್ದು. ಸಿ ಎಂ ವಿಜಯೇಂದ್ರ ಅವರ ಭ್ರಷ್ಟಾಚಾರದ ಬಗ್ಗೆ ಮಾಡಿರುವಂತಹ ವರದಿ ಅದು ಮುಂದುವರಿಯುತ್ತೆ. ಫೈನ್. ನಮ್ಮ ಚಾನಲನ್ನು ಮುಚ್ಚಿರ್ಬೋದು ನೀವು, ನಮ್ಮ ಫೇಸ್ಬುಕ್ ಅಕೌಂಟನ್ನು ಮುಚ್ಚಿರ್ಬೋದು, ನಮ್ಮ ಪರ್ಸ್ನಲ್ ಅಕೌಂಟ್ಗಳಿವೆ. ನಮ್ಮ ಪರ್ಸ್ನಲ್ ಅಕೌಂಟ್ ಬ್ಲಾಕ್ ಮಾಡ್ತೀರಾ, ಮತ್ತೊಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. ಅವ್ರು ಸುಮ್ಮನೆ ಇರಲ್ಲ. ಇವತ್ತು ನಮ್ಮ ಕುಟುಂಬಗಳನ್ನು ಬೀದಿಗೆ ತರ ಹೊರಟಿದ್ದೀರ ನೀವು. ನಾವೇನು ಸ್ವಾಮಿ ಅನ್ಯಾಯ ಮಾಡಿದ್ವಿ ನಿಮಗೆ? ಹಾಂ, ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ತೀವ್ರಿ, ಸಂಬಳ ಸಿಗತ್ತೆ, ಸಂಬಳದಲ್ಲಿ ಸಾಕಷ್ಟು ಕೆಲಸಗಳಿರುತ್ತೆ. ನಮಗೂ EMI ಕಟ್ಟಬೇಕು, ಲೋನ್ಗಳನ್ನು ತೀರಿಸ್ಬೇಕು, ಬಾಡಿಗೆಗಳು ಕಟ್ಟಬೇಕು. ನೀವು ಕೊಡ್ತೀರಾ? ಇವತ್ತು ಏಕಾಏಕಿ ಬರೀ ಒಂದು ರಾತ್ರಿಲಿ ಬೀದಿಗೆ ತಂದ್ರಲ್ಲ ನಮ್ಮೆಲ್ಲರೂ. ಯಾರಿದಕ್ಕೆ ಹೊಣೆ? ಯಾರನ್ನು ಕೇಳೋಣ? ನಾಡಿನ ದೊರೆ ಅಲ್ವಾ ನೀವು ಯಡಿಯೂರಪ್ಪನವ್ರೆ? ಹಾಂ, ರಾಜಾಹುಲಿ. ಯಾರು ಕೊಟ್ಟಿದ್ದು ನಿಮಗೆ ಟೈಟ್ಲ್ ರಾಜಾಹುಲಿ? ನಾವೇ ಮಾಧ್ಯಮದವ್ರು ಸ್ವಾಮಿ ನಿಮಗೆ ಕೊಟ್ಟಿದ್ದು ರಾಜಾಹುಲಿ. ರಾಜಾಹುಲಿ ಮಾಡೋ ಕೆಲಸ ಯಡಿಯೂರಪ್ಪನವ್ರೆ, ನೀವೇ ಹೇಳಿ. ರಾಜಾಹುಲಿ ಮಾಡೋ ಕೆಲಸನ ಯಡಿಯೂರಪ್ಪನವರೇ ಇದು? ಹಾಂ, ಅಧಿಕಾರ ನಿಮ್ಮ ಹತ್ರ ಇದೆ, ಪೊಲೀಸರು ನಿಮ್ಮ ಜೊತೆ ಇದ್ದಾರೆ, ಎಲ್ಲ ನಿಮ್ಮ ಹತ್ರ ಇದೆ, ನೀವೇನು ಬೇಕಾದ್ರೂ ಮಾಡ್ಬೋದು ಅಲ್ವಾ? ಇವತ್ತು ನಮ್ಮ ಮಾಧ್ಯಮ ಮುಗಿಸಿದ್ದೀರಿ. ನಾನು ಬೇರೆ ಮಾಧ್ಯಮದವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ನಿಮಗೆ ನಿಮ್ಮದೇ ಆದಂಥ ಕೆಲವೊಂದು ಆಬ್ಲಿಗೇಷನ್ಸ್ ಇರ್ಬೋದು, ಅಥವಾ ನಿಮಗೆ ಮೇಲಿಂದ ಪ್ರೆಷರ್ ಇರ್ಬೋದು, ಅಥವಾ ನಿಮಗೆ ಕೋರ್ಟಿಂದ ಇಂಜಂಕ್ಷನ್ ಬಂದಿದೆ ಅಂಥೇಳಿ ಅಂದ್ಕೊಂಡಿರ್ಬೋದು. ನಮಗೂ ಇದೆ ಇಂಜಂಕ್ಷನ್ನು. 53 ಜನಕ್ಕೆ ಪಾರ್ಟಿ ಮಾಡಿದ್ದಾರೆ, 23ನೇವ್ರು ನಾವು ಇಂಜಂಕ್ಷನಲ್ಲಿ. CM ಯಡಿಯೂರಪ್ಪ ಮತ್ತು ಕುಟುಂಬ, BY ವಿಜಯೇಂದ್ರ ಅವ್ರ ಬಗ್ಗೆ ಫ್ಯಾಬ್ರಿಕೇಟೆಡ್ಡು, ಇಲ್ಲ ಸಲ್ಲದ ಯಾವುದೇ ರೀತಿಯ ಆರೋಪಗಳನ್ನು ಮಾಡಬಾರ್ದು, ಪ್ರಸಾರ ಮಾಡಬಾರ್ದು ಅಂತ ನಾವು ಯಾವುದೂ ಮಾಡಿಲ್ಲ, ಫ್ಯಾಬ್ರಿಕೇಟೆಡು ಮಾಡಿಲ್ಲ. ನಾವು ತನಿಖೆಗೆ ಸಿಗ್ತಾ ಇದ್ದೀವಿ. ನಮ್ಮ ಹತ್ರ ಇರುವಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ನಿಮಗೆ ಕೊಡ್ತಾ ಇದ್ವಿ. ಇವತ್ತು CCB ಅವ್ರು ರೇಡ್ ಮಾಡಿದಾಗ ಈಚ್ ಆ್ಯಂಡ್ ಎವ್ರಿಥಿಂಗ್ ತೊಗೊಂಡಿದ್ದಾರೆ. ಟಾಟಾ ಇರುವಂಥ ಹಾರ್ಡ್ ಡಿಸ್ಕ್ಗಳು, ಲ್ಯಾಪ್ಟಾಪ್ಸು ಎಲ್ಲವನ್ನೂ ತೊಗೊಂಡಿದ್ದಾರೆ. ಚಾನಲ್ ಯಾಕೆ ಸರ್ ಬಂದ್ ಮಾಡಿಸಿದ್ರಿ? ಚಾನಲ್ ಯಾಕೆ ಬಂದ್ ಮಾಡಿಸಿದ್ರಿ? ಏನು ಮಾಡೋಣ ಹೇಳಿ? ಓಕೆ, ಇದಷ್ಟು ನಿಮಗೆ ಹೇಳಬೇಕಿತ್ತು. ನಾನು ಯಾವತ್ತೂ ಲೈವ್ ಬಂದವನಲ್ಲ, ತುಂಬ ರೇರ್ ನಾನು ಫೇಸ್ಬುಕ್ಕಲ್ಲಿ ಲೈವ್ ಬರೋದು. ಗೊತ್ತಿಲ್ಲ, ಇವತ್ತು ನಿಮ್ಮ ಜೊತೆಗೆ ಹೇಳಬೇಕು, ನಿಮಗೆ ವಿಷಯ ತಿಳಿಸ್ಬೇಕು ಅಂತ ಅಂದ್ಕೊಂಡೆ. ನಿಮ್ಮ ಮುಂದೆ ಇಟ್ಟಿದ್ದೀವಿ. ಐ ನೋ ನಿಮ್ಮೆಲ್ಲರ ಸಪೋರ್ಟ್ ನಮಗಿದೆ ಅಂಥೇಳಿ. ಎಲ್ಲ ಮೀಡಿಯಾದವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ನನ್ನನ್ನು ಕರ್ಕೊಂಡು ಹೋದಾಗಲೂ, ಸ್ಟೇಷನಲ್ಲಿ ಕೂರಿಸ್ಕೊಂಡಾಗಲೂ ಕೂಡ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಥ್ಯಾಂಕ್ ಯು. ಎಷ್ಟೆಲ್ಲ ಸಪೋರ್ಟ್ ಮಾಡಿದ್ರಿ.
ಪೋಸ್ಟ್ನಲ್ಲಿ ನಾವಿದ್ದೀವಿ ನಿಮ್ಮ ಜೊತೆ ಅನ್ನೋದನ್ನು ಹೇಳಿದ್ರಿ, ಥ್ಯಾಂಕ್ ಯು. ಬಟ್ ಇವತ್ತು ನಮ್ಮ ಚಾನಲ್ ಮುಚ್ಚಿದ್ದಾರೆ, ನಾಳೆ ನೀವು ಮಾಡಲ್ಲ ಅನ್ಸುತ್ತೆ. ಬೇರೆ ಚಾನಲ್ ಅವರು ಸರ್ಕಾರದ ವಿರುದ್ಧ ಮಾಡ್ತಿರೋ ಅಥವಾ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾಡ್ತಿರೋ ಅಥವಾ ನೀವು ಮಾಡೋದೇ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಮುಂದೊಂದು ದಿನ ನಿಮಗೂ ಕೂಡ ಇದೇ ಗತಿ ಬರ್ಬೋದು. ನೀವು ಫೇಸ್ಬುಕ್ಕಲ್ಲಿ ಕೂತ್ಕೊಂಡು ನನ್ನ ಥರನೇ ಮಾತಾಡ್ತೀರಿ ಅನಿಸುತ್ತೆ. ಬಟ್ ಆ ದಿನ ಬರೋದು ಬೇಡ. ನಾನು ನಿಮ್ಮನ್ನು ಬ್ಲೇಮು ಮಾಡ್ತಾ ಇಲ್ಲ, ನಾನು ನಿಮಗೆ ಶಾಪನೂ ಹಾಕ್ತಾ ಇಲ್ಲ. ಬಟ್ ಐ ಥಿಂಕ್ ದಿಸ್ ಈಸ್ ದ ಟೈಮ್ ಜರ್ನಲಿಸ್ಟ್ಗಳು ಒಂದಾಗೋದಕ್ಕೆ. ರಾಜ್ಯದಲ್ಲಿ ಬೇಕಾದಷ್ಟು ಚಾನಲ್ಗಳು ಬೇರೆ ಬೇರೆ ಥರ ಮುಚ್ಚೋಯ್ತು, ಬೇಕಾದಷ್ಟು ಥರ ಮುಚ್ಚೋಯ್ತು. ಬಟ್ ಈ ಥರ ಯಾವ ಚಾನಲ್ಲು ಕೂಡ ಮುಚ್ಚಿರಲಿಲ್ಲ. ಅದು ಅಧಿಕಾರದ ಒಂದು ಇದನ್ನು ಮದ ಅಂತಿರೋ ಅಥವಾ ಏನೋ ಗೊತ್ತಿಲ್ಲ. ನಾನು ಏನು ಕರಿಬೇಕು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಥ್ಯಾಂಕ್ ಯು. ನೀವೆಲ್ಲರೂ ಹೇಳ್ತಿದ್ರಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್. ಬಟ್ ಸರ್, ಅದು ಫೇಸ್ಬುಕ್ ಲೈವಲ್ಲಿ ನಿಮ್ದು ಯಾವ ಕಾಲ್ ಬರ್ತಾ ಇದೆ, ಕಟ್ ಆಗಿದೆ, ನಿಮ್ಮ ವಾಯ್ಸ್ ಬರ್ತಾ ಇಲ್ಲ. ಹೌದಾ? ಸೈಲೆಂಟ್ ಮಾಡಿ ಅಟ್ಲೀಸ್ಟ್. ಮೆಸೇಜ್ ಸೌಂಡ್ ಅದು. ಓಕೆ. ಏನು ಮಾತಾಡ್ಬೇಕು ನಿಜ ಅರ್ಥ ಆಗ್ತಾ ಇಲ್ಲ ನನಗೆ. ನಮ್ಮ ಇಡೀ ಮಾಧ್ಯಮದವರು, ನಮ್ಮ ಇಡೀ ಸಂಸ್ಥೆಯವರು ನಿಂತಿದ್ದಾರೆ ಇವತ್ತು. ಮಾರ್ನಿಂಗ್ ಶಿಫ್ಟ್ ಅವ್ರು ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಹೋಗಿಲ್ಲ, ಸೆಕೆಂಡ್ ಶಿಫ್ಟ್ ಅವ್ರು ಇದ್ದಾರೆ, ನೈಟ್ ಶಿಫ್ಟ್ ಅವ್ರು ಬಂದಿದ್ದಾರೆ. ಬಟ್ ಏನು ಮಾಡ್ಬೇಕು ನಿಜ ಅರ್ಥ ಆಗ್ತಾ ಇಲ್ಲ. ನಮಗಿದ್ದಿದ್ದು ಒಂದೇ ಒಂದು ಪ್ಲ್ಯಾಟ್ಫಾರ್ಮ್, ನಮ್ಮ ನೋವನ್ನು ಅಥವಾ ನಿಮ್ಮ ಧ್ವನಿಯಾಗಿ ಸರ್ಕಾರದಲ್ಲಿ ಏನು ನಡೀತಾ ಇದೆ, ಸಮಾಜದಲ್ಲಿ ಏನು ನಡೀತಾ ಇದೆ, ಏನು ತಪ್ಪುಗಳಾಗ್ತಾ ಇವೆ ಅನ್ನುವಂಥ ಹೇಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಅದ್ರ ಬಗ್ಗೆ ಹೆಮ್ಮೆ ಇದೆ. ಖಂಡಿತ ನಾವು ಮಾಡಿರೋದ್ರಲ್ಲಿ ನನಗೆ ರಿಗ್ರೆಷನ್ ಇಲ್ಲ. ಯಾಕಾದರೂ ಮಾಡ್ಬೋದಿತ್ತಪ್ಪ ಇದನ್ನು ಅಂತ ನನಗೆ ಖಂಡಿತ ರಿಗ್ರೆಷನ್ ಇಲ್ಲ. ವಿ ಪ್ರೌಡ್. ನಾವು ಮಾಡಿರೋ ಕೆಲಸದಲ್ಲಿ ನನಗೆ ನಿಜ ಪ್ರೌಡ್ ಆಗಿದೆ. ಶೇಮ್ಫುಲ್ ಆ್ಯಕ್ಟ್ ಯಡಿಯೂರಪ್ಪನವರೇ. ನಿಮ್ಮ ಸರ್ಕಾರ ಈ ರೀತಿಯಾಗಿ ಮಾಡುತ್ತೆ ಅಂಥೇಳಿ ಅಂದ್ಕೊಂಡಿರಲಿಲ್ಲ, ನಿಜ ಅಂದ್ಕೊಂಡಿರಲಿಲ್ಲ ಯಡಿಯೂರಪ್ಪನವರೇ. ನೀವು ಕೇಸ್ ಹಾಕಿಸ್ಬೋದು, ಕೇಸ್ ಅಂಥೇಳಿ ಅಲಿಸ್ಬೋದು, ಎಲ್ಲ ಮಾಡ್ಬೋದಿತ್ತು. ಬಟ್ ಒಂದು ಚಾನಲ್ನ ಬಂದ್ ಮಾಡಿಸೋಷ್ಟು ನೀವು ಕೆಳ ಹಂತಕ್ಕೆ ಹೋಗ್ತೀರಾ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಯು ಡಿಡ್ ಇಟ್. ಎಸ್, ತುಂಬ ಜನ ಹೇಳ್ತಾ ಇದ್ರಿ ಡೋಂಟ್ ವರಿ, ವಿ ಆರ್ ವಿತ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫೈನ್, ಓಕೆ. ಎಲ್ರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈಗ ಕೆಲವೊಂದಿಷ್ಟು ಜನ ಜಾಯ್ನ್ ಆಗಿದ್ದೀರಿ, ಏನಾಗಿದೆ ಅಂಥೇಳಿ ಕೇಳ್ತಾ ಇದ್ದೀರಿ. ನಿಮ್ಗಳಿಗೆ ಹೇಳ್ತೀನಿ, ಏನಿಲ್ಲ, ನಾವು ಕಳೆದ ಕೆಲವು ದಿನಗಳಿಂದ, ಸುಮಾರು ಒಂದು ತಿಂಗಳಿಂದನೂ ಕೂಡ ಒಂದು ವರದಿಯನ್ನು ಟ್ರ್ಯಾಕ್ ಮಾಡ್ತಾ ಇದ್ವಿ. ಅದು CM BS ಯಡಿಯೂರಪ್ಪ ಅವರ ಪುತ್ರ BY ರಾಘವೇಂದ್ರ ಅವರ ಬಗ್ಗೆ ಇರುವಂಥ ಒಂದು ವರದಿ. ಅದ್ರ ಬಗ್ಗೆ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ಲಂಚ ತೊಗೊಂಡಿದ್ದಾರೆ ಅನ್ನೋಂಥದ್ರ ಬಗ್ಗೆ ಇದ್ದಂಥ ವರದಿ. ಅದ್ರ ಬಗ್ಗೆ ಒಂದಷ್ಟು ಆಡಿಯೋ ಡಾಕ್ಯುಮೆಂಟ್ಸ್ಗಳು, ವಾಟ್ಸಪ್ ಚಾಟ್ಗಳು, ಜೊತೆಗೆ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಕೂಡ ನಾವು ಪಬ್ಲಿಕ್ ಡೊಮೈನಲ್ಲಿದೆ. ಬಟ್ ಈಗ ನಮ್ಮ ಯೂಟ್ಯೂಬ್ನ ಕ್ಲೋಸ್ ಮಾಡಿದ್ದಾರೆ, ಫೇಸ್ಬುಕ್ಕನ್ನು ಕ್ಲೋಸ್ ಮಾಡಿದ್ದಾರೆ, ಅದು ನಿಮಗೆ ಸಿಗೋದಿಲ್ಲ. ಓಕೆ, ಬಟ್ ಮುಂದಿನ ಹಂತದಲ್ಲಿ ಮತ್ತೆ ಬೆಳಿತೀವಿ. ನಮ್ಮನ್ನು ಮತ್ತೆ ಗ್ರೌಂಡಿಗೆ ತಂದಿದ್ದೀರಿ. ಈಗ ಕಂಪ್ಲೀಟ್ಲಿ ಝೀರೋ. ನಾವೆಲ್ಲಿಂದ ಸ್ಕ್ರ್ಯಾಚಿಂದ ಶುರು ಮಾಡಿದ್ವೋ ಈಗ ಮತ್ತೆ ಅದೇ ಸ್ಕ್ರ್ಯಾಚಿಂದ ಶುರು ಮಾಡ್ಬೇಕು. ನಾವು ಮಾಡೋಣ. ನಾವು ಎದೆಗುಂದಲ್ಲ. ಖಂಡಿತ ಹೌದು, ಅಳು ಬರುತ್ತೆ. ಯಾಕಂದರೆ ಇದು ನಾನು ಒಬ್ಬನ ಪ್ರಶ್ನೆ ಅಲ್ಲ. ನನ್ನ ಜೊತೆ ಕೆಲಸ ಮಾಡುವಂಥ 250ಕ್ಕೂ ಹೆಚ್ಚು ಜನ. ಒಂದು ಮಾಧ್ಯಮ ಅಂತ ಹೇಳಿದ್ಮೇಲೆ ಬರೀ ನಿಮಗೆ ತೆರೆ ಮೇಲೆ ಕಾಣುವಂಥ ಆ್ಯಂಕರ್ಗಳು ಅಥವಾ ತೆರೆ ಮೇಲೆ ಕಾಣುವಂಥ ರಿಪೋರ್ಟ್ರ್ಗಳು ಮಾತ್ರ ಇರಲ್ಲ ಚಾನಲ್. ನಿಮಗೆ ಗೊತ್ತಿದೆ, ತುಂಬ ಜನಕ್ಕೆ ಮೀಡಿಯಾ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿದೆ.
ಇದೇ ಚಾನಲನ್ನು ನಂಬ್ಕೊಂಡಿರುವಂಥ 250-300 ಜನ ಇವತ್ತು ಅಕ್ಷರಶಃ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಇವತ್ತು ನಾನು ನಿಮ್ಮ ಜೊತೆ ಲೈಫಲ್ಲಿ ಮಾತಾಡ್ತಾ ಇದ್ದೀನಿ, ಬಟ್ ಎಲ್ಲರೂ ಸುಮ್ಮನೆ ನಿಂತಿದ್ದಾರೆ. ಏನು ಮಾಡಬೇಕು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಾವೇ ಏನಾದರೂ ಒಂದು ಡಿಸಿಷನ್ ತೊಗೋಬೇಕು, ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ. ಸೊ ಒಂದು ಕೇಸ್ ಆಗಿದೆ. ನಮ್ಮ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂಥ ರಾಕೇಶ್ ಶೆಟ್ಟಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ನಡೀತಾ ಇದೆ. ಇವತ್ತು ಕೂಡ ಅವ್ರ ಮನೆ ಮೇಲೆ ರೇಡ್ ಆಯಿತು. ಆ ಸಂದರ್ಭದಲ್ಲಿ ನಾನು ಅಲ್ಲಿ ಇದ್ದೆ, ಯಾಕಂದರೆ ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಅಲ್ಲಿಗೆ ಹೋಗಬೇಕಿತ್ತು. ನಮ್ಮ ರಿಪೋರ್ಟ್ರುಗಳೆಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದರು. ನಾನು ಒಬ್ಬ ಜರ್ನಲಿಸ್ಟ್ ಆಗಿ ಅಲ್ಲಿ ಬಂದೆ, ಲೈವ್ ಕೊಡಬೇಕಿತ್ತು. ಅಲ್ಲಿಂದ ಅಲ್ಲಿ ಏನು ನಡೀತಾ ಇದೆ ಅನ್ನೋಂಥದ್ದನ್ನು ನೋಡಬೇಕಿತ್ತು. ಆಗ ಅಲ್ಲಿ ಹೋದಾಗ ಪೊಲೀಸರು ಸಿಕ್ಕಿದ್ರು. ಅಫ್ಕೋರ್ಸ್ ಪೊಲೀಸರು ಮತ್ತು ನಾವು ಅಂತ ಹೇಳಿದ್ರೆ ತುಂಬಾ ಒಳ್ಳೆ ಗೆಳೆತನ ಇರುವಂಥ ಪೊಲೀಸರೇ. ಎಲ್ಲರೂ ನಮ್ಮ ಜೊತೆಗೆ ಚೆನ್ನಾಗಿರುವಂಥವ್ರು, ಯಾಕಂದರೆ ನಾವು ಅವ್ರ ಜೊತೆಗೆ ಚೆನ್ನಾಗಿದ್ದೀವಿ. ಸೊ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡುವಂಥವ್ರು. ಈಗ ಸಿಸ್ಟಮ್ ಅಂತ ಹೇಳಿದಾಗ ಈ ಸಿಸ್ಟಮಲ್ಲಿ ಪೊಲೀಸರು ಕೂಡ ಇದ್ದಾರೆ, ನಾವು ಕೂಡ ಇದ್ದೀವಿ. ನಾವೆಲ್ಲರೂ ಕೂಡ ವಿ ವರ್ಕ್ ಹ್ಯಾಂಡ್ ಇನ್ ಹ್ಯಾಂಡ್ ಯಾವತ್ತೂ ಕೂಡ. ಸೊ ಪೊಲೀಸರ ಜೊತೆ ಮಾತಾಡಿದೆ. ಆ ಟೈಮಲ್ಲೇ ಒಬ್ಬರು ಹಿರಿಯ ಪೊಲೀಸ್ ಅಧಿಕಾರಿ ಫೋನ್ ಮಾಡಿದ್ರು, ಇಲ್ಲ ನೀವು ಬನ್ನಿ, ಸ್ಟೇಷನಿಗೆ ಬರಬೇಕು, ನಿಮ್ಮ ಜೊತೆಗೆ ನಾವು ಮಾತಾಡಬೇಕು ಸ್ವಲ್ಪ. ಜಸ್ಟ್ ಒಂದು ರೊಟೀನ್ ಎನ್ಕ್ವೈರಿ ಅಲ್ಲ, ಜಸ್ಟ್ ಒಂದು ಸ್ವಲ್ಪ ನಿಮ್ಮ ಜೊತೆಗೆ ಮಾತಾಡಬೇಕು ಬನ್ನಿ ಅಂದರು. ಹಿರಿಯ ಅಧಿಕಾರಿ ಹೇಳ್ತಾ ಇದ್ದಾರೆ, ಫೋನ್ ಮಾಡಿ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಇಲ್ಲ ಬರೋಕ್ಕಾಗಲ್ಲ ಅಂತ ಹೇಳೋದಕ್ಕಂತೂ ಸರಿ ಇರಲಿಲ್ಲ. ಸೊ ಹಂಗಾಗಿ ಹೋದೆ ನಾನು ಇವತ್ತು ಸ್ಟೇಷನ್ಗೆ ಹೋದೆ. KP ಅಗ್ರಹಾರ ಸ್ಟೇಷನಲ್ಲಿ ಕರ್ಕೊಂಡು ಹೋದರು. ಬೆಳಿಗ್ಗೆನೇ ಹೋದ್ವಿ, ತಿಂಡಿ ಮಾಡಿರಲಿಲ್ಲ, ಬಟ್ ಪಾಪ ಅವರೇ ತರಿಸ್ಕೊಟ್ರು, ತಿಂಡಿ ಮಾಡಿದ್ವಿ ಅಲ್ಲೇ. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇನ್ಫ್ಯಾಕ್ಟ್ ಅಫ್ಕೋರ್ಸ್ ಪೊಲೀಸರು ಅಂತ ನಾವು ಏನು ಹೇಳ್ತೀವಿ, ಬಹುಶಃ ಕೆಲವೊಂದು ಸತಿ ಕೆಟ್ಟ ಪೊಲೀಸರನ್ನ ನಾವು ನೋಡಿರ್ತೀವಿ, ಬಟ್ ಹಾಗಲ್ಲ. ತುಂಬ ಒಳ್ಳೆ ಪೊಲೀಸರೇ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ. ಅಲ್ಲಲ್ಲಿ ಕೆಲವರು ಒಂದಷ್ಟು ಜನ ಇರ್ತಾರೆ ಅಂತ ಹೇಳಿದ್ರೆ ಇಡೀ ಡಿಪಾರ್ಟ್ಮೆಂಟನ್ನು ನಾವು ಬ್ಲೇಮ್ ಮಾಡಬಾರ್ದು. ಇನ್ಫ್ಯಾಕ್ಟ್ ನನಗಾಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಲ್ಲಿದ್ದಂಥ ಪ್ರತಿಯೊಬ್ಬ PC-ಯಿಂದ ಹಿಡಿದು ಹಿರಿಯ ಪೊಲೀಸ್ ಅಧಿಕಾರಿಯಿಂದ ಹಿಡಿದು ಎಲ್ಲರೂ ತುಂಬ ಚೆನ್ನಾಗಿ ನನ್ನ ಜೊತೆಗೆ ಬಿಹೇವ್ ಮಾಡಿದ್ರು. ಆ ಹಿರಿಯ ಅಧಿಕಾರಿ ನನ್ನನ್ನು ಕೂರಿಸ್ಕೊಂಡು ಮಾತಾಡಿದ್ರು. ಒಂದಷ್ಟು ನನ್ನ ಹತ್ರ ಕೇಳಬೇಕಿತ್ತು ವಿಷಯಗಳು, ಅದನ್ನು ನನ್ನ ಹತ್ರ ಮಾತಾಡಿದ್ರು, ತುಂಬ ಮುಕ್ತವಾಗಿ ಮಾತಾಡಿದ್ರು. ಅದಾದಮೇಲೆ ಸರಿ ಬಂದೋಬಸ್ತಿತ್ತು. ಇವತ್ತು ಬಂದಿದ್ದರಿಂದಾಗಿ ಅವರು ಕೂಡ ತುಂಬ ಬಿಸಿ ಇದ್ದರು. ಸೊ ಬಂದೋಬಸ್ತಿಗೆ ಹೋಗ್ತಿದ್ದೀವಿ ಅಂಥೇಳಿ ಅವ್ರು ಹೊರಟರು. ಅದಾದಮೇಲೆ ನನ್ನನ್ನು ವೆಯ್ಟ್ ಮಾಡೋದಕ್ಕೆ ಹೇಳಿದ್ರು, ಸ್ವಲ್ಪ ಹೊತ್ತು ನಿಮಗೆ ಮತ್ತೆ ನಾನು ಮಾತಾಡ್ತೀನಿ ಅಂಥೇಳಿ. ಅದಾದಮೇಲೆ ಕಂಟಿನ್ಯೂಸ್ ಫೋನಲ್ಲಿ ಟಚ್ಚಲ್ಲೇ ಇದ್ದರು ಅವರು. ಹಿರಿಯ ಅಧಿಕಾರಿ ಫೋನ್ ಮಾಡ್ತಾಯಿದ್ರು, ಹೇಳ್ತಾಯಿದ್ರು ಏನು ಕತೆ, ಏನು ಹೇಳಿ, ಏನಾದರೂ ನಿಮಗೆ ಗೊತ್ತಿದ್ರೆ ಇನ್ಫಾರ್ಮೇಷನ್ ಅದು ಇದು ಅಂತ ಜಸ್ಟ್ ಕ್ಯಾಶುವಲಾಗಿ ಮಾತಾಡ್ತಾಯಿದ್ರು. ಅದಾದಮೇಲೆ ಸಂಜೆ ವೇಳೆಗೆ ಸ್ಟೇಟ್ಮೆಂಟ್ ತೊಗೊಂಡು ನನ್ನನ್ನು ಕಳಿಸ್ಕೊಟ್ರು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಮಧ್ಯಾಹ್ನನೂ ಕೂಡ ಅಲ್ಲೇ ಊಟ ಮಾಡಿದ್ವಿ. ಇದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಆಫೀಸಿಗೆ ಬಂದಮೇಲೆ ಸರ್ಚ್ ವಾರೆಂಟ್ ಇತ್ತು ನಮ್ಮ ಆಫೀಸ್ ಮೇಲೆ. ಅದನ್ನು ತೊಗೊಂಡು ಮತ್ತೆ CCBಯ ಒಂದು ಟೀಮ್ ಬಂತು ನಮ್ಮ ಆಫೀಸಿಗೆ. ನಾವು ಆಫೀಸಿಗೆ ಬರೋಕ್ಕಿಂತ ಮುಂಚೆನೇ ಅವ್ರು ಬಂದಿದ್ದರು. ಸರ್ಚ್ ನಡೀತಾ ಇತ್ತು. ಅಫ್ಕೋರ್ಸ್ ಯಾಕಂದರೆ ಅದರಲ್ಲಿ ಕೋರ್ಟೇ ಕೊಟ್ಟಿರುವಂಥ ಒಂದು ಆರ್ಡರ್ ಅದು. ನಾವು ವಿ ಶುಡ್ ಒಬೇ ಬೈ ದಟ್. ಕೋರ್ಟ್ ಹೇಳಿದಂಥ ಒಂದು ಆದೇಶ. ಸೊ ಕೋರ್ಟ್ನ ಆದೇಶ ನಾವು ಕೂಡ ಶಿರಸಾವಹಿಸಿ ಪಾಲಿಸಲೇಬೇಕು. ಸೊ ಪಾಲಿಸ್ತಾ ಇದ್ವಿ. ನಮ್ಮ ಸ್ಟಾಫ್ಗೂ ಕೂಡ ಹೇಳಿದ್ದೇನೆ, ಅವ್ರು ಏನೇನು ಅವ್ರಿಗೆ ಬೇಕು, ಡಾಕ್ಯುಮೆಂಟ್ಸ್ ಬೇಕಾ ಅಥವಾ ಅವ್ರಿಗೆ ಏನೇನು ಬೇಕು ನಮ್ಮ ಆಫೀಸಿಂದ, ಸೊ ಪ್ರತಿಯೊಂದನ್ನು ಕೂಡ ಕೊಡಿ, ಯಾರೂ ಅವರ ಕೆಲಸಕ್ಕೆ ಅಡ್ಡಿಪಡಿಸಬೇಡಿ ಅನ್ನುವಂಥದ್ದನ್ನೇ ಎಲ್ರಿಗೂ ಕೂಡ ಹೇಳಿದ್ವಿ. ಅದೇ ರೀತಿ ಎಲ್ಲರೂ ಸಹಕಾರ ಮಾಡಿದ್ರು. ಅವರು ಫಸ್ಟು ಒಂದಷ್ಟು ಡಾಕ್ಯುಮೆಂಟ್ಸನ್ನು ತೊಗೊಂಡ್ರು. ಅದಾದಮೇಲೆ ಹಾರ್ಡ್ ಡಿಸ್ಕ್ಗಳನ್ನು ತೊಗೊಂಡ್ರು. ಆಮೇಲೆ ಲ್ಯಾಪ್ಟಾಪ್ಗಳಿದ್ವು ನಮ್ಮ ಆಫೀಸಲ್ಲೇ ಲ್ಯಾಪ್ಟಾಪ್. ಯಾಕಂದರೆ ನಾವು ಅದನ್ನು ಮತ್ತು ಬೇರೆ ಕಡೆ ಇಡಬೇಕು, ಹೈಡ್ ಮಾಡಬೇಕು ಅನ್ನೋವಂಥದ್ದು ಏನಿರಲಿಲ್ಲ, ನಮಗೆ ಅವಶ್ಯಕತೆನೇ ಇರಲಿಲ್ಲ. ಸೊ ಹಂಗಾಗಿ ನಮ್ಮ ಲ್ಯಾಪ್ಟಾಪ್ಸು, ಕಂಪ್ಯೂಟ್ರಲ್ಲಿದ್ದಂಥ ಹಾರ್ಡ್ ಡಿಸ್ಕು ಎಲ್ಲವನ್ನೂ ತೊಗೊಂಡ್ರು. ಫೈನ್. ಅದಾದಮೇಲೆ ಎಲ್ಲವೂ ಮುಗ್ದಿತ್ತು. ಮಹಜರ್ ಮಾಡ್ತಾಯಿದ್ರು ಏನೇನು ತೊಗೊಂಡಿದ್ದೀವಿ ಅಂಥೇಳಿ. ಅದಾದಮೇಲೆ ಸರ್ವರ್ ರೂಮಲ್ಲಿ ಬಂದರು. ನಮ್ಮ ಸರ್ವರ್ ರೂಮಲ್ಲಿ ಇಲ್ಲಿಂದ ಟೆಲಿಕಾಸ್ಟ್ ಆಗೋದು ಹೇಗೆ ಅದೆಲ್ಲವೂ ಕೂಡ ಟೆಕ್ನಿಕಲ್ ಟೀಮ್ ಕೂಡ CCB ಜೊತೆ ಇತ್ತು. ಅವರು ಎಲ್ಲ ಮಾಹಿತಿ ತೊಗೊಂಡ್ರು. ಅವ್ರಿಗೆ ಬೇಕಿದ್ದು ನಾವೇನು ಟೆಲಿಕಾಸ್ಟ್ ಮಾಡಿದ್ದೀವಿ ಅದ್ರ ಬಗ್ಗೆ ಫುಟೇಜ್ ಬೇಕಿತ್ತು. ಆ್ಯಂಡ್ ನಮ್ಮ ಹತ್ರ ಇರುವಂಥ ಇನ್ನಷ್ಟು ಡೀಟೇಲ್ಸ್, ಮತ್ತಷ್ಟು ನಮ್ಮ ಹತ್ರ ಇದ್ದಂಥ ವೀಡಿಯೋಸು, ಡಾಕ್ಯುಮೆಂಟ್ಸ್ ಅದು ಬೇಕಿತ್ತು. ಅದನ್ನೆಲ್ಲವನ್ನೂ ಪ್ರೊವೈಡ್ ಮಾಡಿದ್ವಿ ನಾವು. ಅದಾದಮೇಲೆ ಅವ್ರು ಹೇಳಿದ್ದು, ಈಗ ನಿಮ್ಮ ಚಾನಲನ್ನು ನಾವು ಸರ್ವರೇ ಬೇಕು, ನಮಗೆ ಸಿಸ್ಟಮ್ಮೇ ಬೇಕು, ಆ ಸಿಸ್ಟಮ್ ಬಿಟ್ಟು ನಮಗೆ ಬರೀ ಹಾರ್ಡ್ ಡಿಸ್ಕ್ ತೊಗೊಂಡೋಗೋಕ್ಕಾಗಲ್ಲ ಅಂಥೇಳಿ ತುಂಬಾ ರಿಕ್ವೆಸ್ಟ್ ಮಾಡಿದ್ವಿ. ಹಿರಿಯ ಪೊಲೀಸ್ ಅಧಿಕಾರಿಗಳು ಇದ್ದರು, CCBಯ ಎಲ್ಲ ಅಧಿಕಾರಿಗಳಿದ್ದರು, ಟೆಕ್ನಿಕಲ್ ಟೀಮ್, ಎಲ್ರಿಗೂ ರಿಕ್ವೆಸ್ಟ್ ಮಾಡಿದ್ವಿ. ನಿಮಗೇನು ಬೇಕು ಡಾಕ್ಯುಮೆಂಟ್ಸ್ ತೊಗೊಳ್ಳಿ ಸರ್, ನಮ್ಮ ಹತ್ರ ಇರುವಂಥ ಎಲ್ಲ ಡಾಟಾ ಏನಿದೆ ಅದನ್ನು ಕೂಡ ನಿಮಗೆ ನಾವು ಕೊಡ್ತೀವಿ. ಬಟ್ ದಯವಿಟ್ಟು ಆಫ್ ಏರ್ ಮಾಡಿಬಿಡಿ, ಚಾನಲ್ನ ಮುಚ್ಚಿಸ್ಬೇಡಿ. ಯಾಕಂದರೆ ಇದು ಯಾರೋ ಒಬ್ಬರು ಓನರ್ ಇರ್ಬೋದು, ಒಬ್ಬರು ದುಡ್ಡು ಹಾಕಿರ್ಬೋದು, ಆದರೆ
250-300 ಜನ ಕೆಲಸ ಮಾಡುವಂಥದ್ದು ಇಲ್ಲಿ. ತಿಂಗಳಿಗೆ ಕೆಲಸ ಮಾಡೋರೆಲ್ಲರೂ, ನಾವೆಲ್ಲರೂ ಸಂಬಳಕ್ಕೋಸ್ಕರ ಕೆಲಸ ಮಾಡೋರು. ಮುಚ್ಚಿಸ್ಬೇಡಿ ಸರ್, ದಯವಿಟ್ಟು ಮುಚ್ಚಿಸ್ಬೇಡಿ ಅಂತ ತುಂಬಾ ಕೇಳ್ಕೊಂಡಿವಿ. ಬಟ್ ಗೊತ್ತಿಲ್ಲ, ಐ ಥಿಂಕ್ ಇಲ್ಲಿ ನಾನು CCB ಅವರನ್ನು ಪೊಲೀಸವರನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಯಾಕಂದರೆ ವಿ ಕಾಂಟ್ ಬ್ಲೇಮ್ ದೆಮ್. ಐ ನೋ ಅವರು ಕೂಡ ಸರ್ಕಾರಿ ಅಧಿಕಾರಿಗಳು, ಅವರಿಗೆ ಮೇಲಿಂದ ಹೇಗೂ ಆರ್ಡರ್ಸ್ ಬರುತ್ತೋ ಅದನ್ನು ಅವ್ರು ಫಾಲೋ ಮಾಡಬೇಕಾಗತ್ತೆ. ಸೊ ಬಹುಶಃ ಅವ್ರಿಗೆ ಏನು ಆರ್ಡರ್ಸ್ ಇತ್ತು ನನಗೆ ಗೊತ್ತಿಲ್ಲ, ಯಾಕಂದರೆ ಗೊತ್ತಿಲ್ಲದೇ ಇರೋ ವಿಷಯ ನಾನು ಮಾತಾಡಬಾರ್ದು. ಕೊನೆಗೆ ಅವ್ರು ಹೇಳಿದ್ದು, ಇಲ್ಲ ಸರ್ ನಮಗೆ ಆ ಸಿಸ್ಟಮ್ ಬೇಕು, ನಾವು ಸಿಸ್ಟಮ್ ತೊಗೊಂಡು ಹೋಗ್ತೀವಿ ಅಂತ ಹೇಳಿ ಸಿಸ್ಟಮ್ ತೊಗೊಂಡ್ರು. ಸರ್ವರ್ ಸಿಸ್ಟಮ್ಮೇ ಕಟ್ಟಾದ ತಕ್ಷಣ ನಮ್ಮ ಚಾನಲ್ ಬಂದಾಯಿತು. ಈಗ ನಿಮಗೆ ನಮ್ಮ ಚಾನಲ್ ಸಿಗ್ತಾ ಇಲ್ಲ, ಪವರ್ TV ಸಿಗ್ತಾ ಇಲ್ಲ. ಫೇಸ್ಬುಕ್, ಪವರ್ TV ಫೇಸ್ಬುಕ್ಕು ಇಲ್ಲ. ಆ್ಯಂಡ್ ಯೂಟ್ಯೂಬ್ ಕೂಡ ಇಲ್ಲ, ಪವರ್ TV ಯೂಟ್ಯೂಬ್ ಇಲ್ಲ. ಈಗೇನಿದ್ರು ನಮ್ಮ ಪರ್ಸ್ನಲ್ ಯೂಟ್ಯೂಬ್ಗಳು ಅಥವಾ ನಮ್ಮ ಪರ್ಸ್ನಲ್ ಫೇಸ್ಬುಕ್ಕು. ಇಷ್ಟೇ ನಿಮ್ಮ ಮುಂದೆ ಇಡಬೇಕಿತ್ತು ಈ ವಿಷಯನ. ಯಾಕಂದರೆ ತಕ್ಷಣಕ್ಕೆ ಯಾಕೆ ಪವರ್ TV ಬರ್ತಾ ಇಲ್ಲ ಅಥವಾ ಏನಾಯಿತು ಅಂಥೇಳಿ ನಿಮ್ಮೆಲ್ಲರಿಗೂ ಕೂಡ ಅನ್ನಿಸ್ಬೋದು. ಓಕೆ, ಇವಾಗ ಆಫರ್ ಆಗಿದ್ದೀವಿ, ಬಟ್ ಬರ್ತೀವಿ, ಆದಷ್ಟು ಬೇಗ ವಾಪಸ್ ಬರ್ತೀವಿ. ನಮ್ಮ ಹೋರಾಟ ಏನಿದ್ರು ಕೂಡ ಕೋರ್ಟ್ನಲ್ಲಿ ಆಗುತ್ತೆ. ಅಫ್ಕೋರ್ಸ್ ನ್ಯಾಯಾಂಗ ವ್ಯವಸ್ಥೆ ಇನ್ನೂ ಜೀವಂತವಾಗಿದೆ ನಮ್ಮ ದೇಶದಲ್ಲಿ. ರಾಜ್ಯದಲ್ಲಿ ನನಗೆ ಗೊತ್ತಿರೋ ಪ್ರಕಾರ, ನನಗೆ ಗೊತ್ತಿಲ್ಲ ಅಷ್ಟು ಇದ್ರ ಬಗ್ಗೆ ಡೀಪ್ ಆಗಿ, ಬಟ್ ನನಗೆ ಗೊತ್ತಿರೋ ಪ್ರಕಾರ ಒಂದು ಚಾನಲ್ನ ಆಫೇರ್ ಮಾಡುವಂಥ ಅಧಿಕಾರ ನಮ್ಮ ರಾಜ್ಯ ಸರ್ಕಾರಕ್ಕಿದೆಯಾ ಅಥವಾ ನಮ್ಮ ಪೊಲೀಸ್ರಿಗಿದೆಯಾ? ಐ ಡೋಂಟ್ ನೋ, ರಿಯಲಿ ಐ ಡೋಂಟ್ ನೋ. ಯಾಕಂದರೆ ನಮಗೆ ಗೊತ್ತಿದ್ದ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಏನಿದೆ, ಸೊ ಬ್ರಾಡ್ಕಾಸ್ಟ್ ಮಿನಿಸ್ಟ್ರಿ ಏನಿದೆ, ಸೊ ಬಹುಶಃ ಅಲ್ಲಿಂದ ನಮಗೆ ಪರ್ಮಿಷನ್ ಬೇಕು. ಯಾವುದೇ ಅಂದರೆ ನಮ್ಮ ಲೈಸೆನ್ಸ್ ಏನಾದರೂ ಕ್ಯಾನ್ಸಲ್ ಆದರೆ, ನಾವೇನೋ ಇಲ್ಲಿಗಲ್ ಆಗಿ ಮಾಡಿದ್ವಿ ಅಥವಾ ಏನೋ ಬೇರೆ ಏನಾದರೂ ಮಾಡಿದ್ವಿ ಅಂಥೇಳಿ ನಮ್ಮ ಲೈಸೆನ್ಸ್ ಏನಾದರೂ ಕ್ಯಾನ್ಸಲ್ ಆದರೆ ಆಗ ಚಾನಲ್ಗಳನ್ನ ಆಫರ್ ಮಾಡ್ತಾರೆ ಅಥವಾ ಬಂದ್ ಮಾಡ್ತಾರೆ. ಇದು ಪ್ರೊಸೀಜರು. ಬಟ್ ಇಲ್ಲಿ ಸ್ಟೇಟಿಂದ ನಮ್ಮನ್ನು ಈ ಥರ ಬ್ಲಾಕ್ ಮಾಡ್ತಾರೆ ಅಥವಾ ಸ್ಟಾಪ್ ಮಾಡ್ತಾರೆ ಅಂಥೇಳಿ ನನಗೆ ನಿಜ ಗೊತ್ತಿರಲಿಲ್ಲ. ಇದು ಫಸ್ಟ್ ಟೈಮ್ ನಮಗೆ ಅರ್ಥ ಆಗ್ತಾ ಇರೋದು. ಓಕೆ, ಸೊ ಈಗ ಆಫರ್ ಆಗಿದ್ದೀವಿ ಅಂದರೆ ನಾವೆಲ್ಲೂ ಬರ್ತಾ ಇಲ್ಲ, ನಮ್ಮ ಚಾನಲ್ ಆಫ್ ಆಗಿದೆ. ಎಂಪ್ಲಾಯೀಸ್ ಸ್ಟಿಲ್ ನಾವೆಲ್ಲರೂ ಇಲ್ಲೇ ಇದ್ದೀವಿ. ಇವತ್ತು ಗೊತ್ತಿಲ್ಲ ಏನು ಅವ್ರಿಗೆ ಎಂಪ್ಲಾಯೀಸಿಗೆ ನಾನು ಏನು ಧೈರ್ಯ ಹೇಳಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಬೀಯಿಂಗ್ ಎ ಪ್ರಿನ್ಸಿಪಲ್ ಎಡಿಟರ್ ಈ ಚಾನಲಿಗೆ ಈಗ ಒಂದು ಫ್ಯಾಮಿಲಿ ಥರ ಎಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ವಿ. ಪ್ರತಿ ಚಾನಲ್ನ ಎಂಪ್ಲಾಯೀಸ್ಗೂ ಬಹುಶಃ ನನ್ನ ನೋವು ಇವತ್ತು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚಾನಲ್ ಓನರ್ ಯಾರೇ ಇರಲಿ ಅಥವಾ ಚಾನಲ್ ನಡೆಸೋರು ಯಾರೇ ಇರಲಿ, ಬಟ್ ಅದರಲ್ಲಿರುವಂಥವ್ರು ಎಂಪ್ಲಾಯಿಗಳೇ. ಒಂದು ಚಾನಲ್ ಮುಚ್ಚುತ್ತೆ ಅಂತ ಹೇಳಿದ್ರೆ ಬೀದಿಗೆ ಬರೋರು ಎಂಪ್ಲಾಯಿಗಳು. ಓಕೆ, ನೋಡೋಣ ಆದಷ್ಟು ಬೇಗ. ಮತ್ತೆ ಇದು ಹೇಗೆ ಮೂವ್ ಮಾಡ್ಬೇಕು ಅನ್ನೋದು ನಿಜ ಗೊತ್ತಾಗ್ತಾ ಇಲ್ಲ ಈಗ, ಯಾಕಂದರೆ ಅವ್ರು ನಮ್ಮ ಸಿಸ್ಟಮೇ ತೊಗೊಂಡು ಹೋಗಿದ್ದಾರೆ. ಕೋರ್ಟಲ್ಲಿ ಫೈಟ್ ಮಾಡೋಣ. ಕೋರ್ಟ್ ಮೇಲೆ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ಯಾಕಂದರೆ ಇದುವರೆಗೂ ಎಲ್ಲೇ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರು ನಾವು ಹೇಳೋದು ವಿಲ್ ಸಿ ಯು ಇನ್ ದ ಕೋರ್ಟ್ ಅಂತೇಳಿ. ಅಂದರೆ ಆ ಕೋರ್ಟ್ ಮೇಲೆ, ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸ ಇದೆ. ಓಕೆ, ಸರಿ. ಈಗ ಥ್ಯಾಂಕ್ ಯು ಎಲ್ರಿಗೂ. ನೀವೆಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರಿ. ನಿಮ್ಮ ಈ ಮಾರಲ್ ಸಪೋರ್ಟ್ ನಮಗೆ ಭಾಳ ಮುಖ್ಯ. ಐ ನೋ ನೀವು ಬರೀ ಮಾರಲ್ ಸಪೋರ್ಟ್ ಮಾಡ್ಬೋದು, ನಿಮ್ಮ ಮಾತುಗಳಿದೆಯಲ್ಲ ಅಷ್ಟೇ ಸಾಕು ನಮಗೆ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದಕ್ಕೆ. ನೀವು ನಮ್ಮ ಜೊತೆಗಿದ್ದೀರಿ, ನೀವು ನಮ್ಮ ಜೊತೆಗೆ ನಿಲ್ತೀರಿ ಅನ್ನೋವಂಥ ಒಂದು ಧೈರ್ಯ, ಆ ಒಂದು ನಂಬಿಕೆ ನಮಗಿದೆ. ನಮ್ಮ ಜೊತೆಗಿರಿ ಸದಾ.
ಹೋರಾಟ ನಿರಂತರವಾಗಿ ನಡೆಯುತ್ತೆ. ನೋಡೋಣ ಕಾನೂನಿನಲ್ಲಿ ಏನು ನಮಗೆ ನೆರವು ಸಿಗುತ್ತೆ ಅಥವಾ ಕೋರ್ಟಿಂದ ನಮಗೇನು ಆದೇಶ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್.